ಹೆಸರಿರಿಸುವ ಮಾತ್ರವಲ್ಲ, ಭಯದಿಂದ ಅಡಗಿಕೊಳ್ಳುಕೊಂಡು ತನ್ನ ಬಳಿಗೆ ಬರಮಾಡಿಕೊಂಡು ಆಶಯದೊಂದಿಗೆ ಸ್ಥಾನ ಮಾನವನು ಕರುಣಿಸಿದ್ದಾನೆ. ಅವನ ಮನವಿದ್ಯೆಯನ್ನು ನೆರವೇರಿಸಬೇಕಾದು ಮಂತ್ರಿಗಳಾದ ನಮ್ಮ ಕರ್ತವ್ಯವಾಗಿದೆ, ಸರಿ ಆಜ್ಞೆಯಾಗಿದೆ. ಯಾಗ ಯಜ್ಞವನ್ನು ಹಾಡುಗೈರು ಎಂಬುದಾಗಿ ತಿರುಗಾಟಕ್ಕೆ ಹೋದವು ನಾವು ನಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಿ ಅಂತಪುರ ಸೇರುವಂತಹ ಸಮಯದಲ್ಲಿ
ಬೇರೆಯಾರೂ ಅಲ್ಲ, ಅರುಣ ದೈತ್ಯ ಲೋಕದಂತಗಳಾಗಿ ಮೆರೆಯುತ್ತಾ ಇದ್ದಾನೆ. ಸುರಲೋಕವನ್ನು ಸೇರಿಕೊಂಡು ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿಕೊಂಡು ಅವಳಿದ್ದಾಳಂತೆ. ಸುರಭ ಬಂದು ಹೇಳಿದ ಕಾರಣವೇ ಅವಳಿಗೆ ಧೈರ್ಯವನ್ನು ಕೊಟ್ಟವಳಿದ್ದೇನೆ. ಲೋಕ ಗಂಟೆಗಳಾಗಿ ಬೆಳೆಯುತ್ತಿರುವಂತ ಅರುಣ ದೈತ್ಯವನ್ನು ಗೊಂದು ಕೊಡುತ್ತೇನೆ ಎಂಬುದಾಗಿ. ಹಾಗಾಗಿ ದೇವಿಯಾಗಿರುವಂತ ನಾನು ಈ ಸಂದರ್ಭ ಸುಂದರವಾಗಿರುವಂತಹ ರೂಪವನ್ನು ಧರಿಸಿಕೊಂಡೆ. ರೂಪ ಧರಿಸಿ ಆಯಿತು. ಇರುವುದಕ್ಕೆ ಜಾಗ ಬೇಕಿರುವ ಕಾರಣಕ್ಕಾಗಿ ಮುಂದೆ ಬಂದು ನೋಡಿದಂತಹ ಸಂದರ್ಭ ಒಂದು ನಿಂತದ್ದು. ಎಲ್ಲಿಗೆ ನಂದಿನಿಯ ನದಿಯ ಬಳಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದಂತಹ ಸಂದರ್ಭ ನಂದಿನಿಯ ಗೊಟ್ಟಿರೋ ಮಾತು ನೆನಪಾಗುತ್ತಾ ಉಂಟು. ಮುಂದೊಂದು ದಿವಸ ನಿನ್ನ ಕಡೆ ಪ್ರದೇಶದಲ್ಲಿ ನಿನ್ನ ಮಗಳಾಗಿ ಜನಿಸಿ ಬರುತ್ತೇನೆ ಎಂಬುದಾಗಿ ಆ ಸಂದರ್ಭ ಈಗ ಕೂಡಿ ಬಂದಿದೆ. ಹಾಗೆ ತಡ ಮಾಡೋದು ಯಾಕೆ? ಕಾಯುತ್ತಾ ಉಂಟು ಕಲ್ಲು ಬಂಡೆ. ಆ ಬಂಡೆಯ ಮೇಲೆ ಕಾಲನ್ನು ನೀರಿಗೆ ಚಾಟಿ ಚೆಲ್ಲಾಟವನ್ನು ಆಡುತ್ತಾ ತನ್ನ ತರು ಸುಗಂಧವನ್ನು ಪಸರಿಸುವುದರ ಮೂಲಕ ಅಸುರ ಯಾವಾಗ ಬರುತ್ತಾರೆ ಎಂಬುದಾಗಿ ನಿರೀಕ್ಷೆಯಲ್ಲಿ
ಮಾಡಿದ್ದಾರೆ? ನಂದಿನಿ ನದಿ. ನದಿಯನ್ನು ನಾನು ಆಗಲಿಕ್ಕೆ ನೋಡ್ತಾ ಇದ್ದೇನೆ. ನದಿಯಲ್ಲಿ ಮೀನುಂಟು. ಮೀನೆಲ್ಲ ನೀನಿರುವಲ್ಲಿ ನನಗೆ ಎಲ್ಲಿ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಎಂಬುದೇ ಗೊತ್ತಾಗುದಿಲ್ಲ ನನಗೆ. ಯಾಕೆ ಹಾಗಾಗಲ್ಲ? ನೀನು ಹೇಳಿದಲ್ವ ಮನುಷ್ಯನ ಬೇಸರ ಹೋಗಲು ಅನಿಸುವುದಕ್ಕಾಗಿ ಈ ಮುಸ್ಸಂಜೆ ಹೊತ್ತಿನಲ್ಲಿ ತೀರದ ಬಳಿ ತಿರುಗಾಟ ಮಾಡುವ ಎಂಬುದಾಗಿ. ಹೌದೌದು. ಹಾಗೆ ಸುತ್ತ ಮುತ್ತ ನೋಡ್ತಾ ನೋಡ್ತಾ ಬರುತ್ತಾ ಬಂದಾಗ ಏ ನದಿಯನ್ನ ಆ ನದಿಯನ್ನು ನೋಡಬೇಕಂಡ ಬಿಳಿ ಬಿಳಿಯಾಗಿ ಹೊರತದೆ. ಮತ್ತೆ ಕಪ್ಪಾಗಿರ್ತದೆ ಅದು ನೀರು. ಇದು ಕಪ್ಪಾಗಿರ್ತದೆ. ಮೀನನ್ನು ನೋಡು ಮೇಲಿಂದ ಹೀಗೆ ಈಚೆಯಿಂದ ಆಚೆ, ಆಚೆಯಿಂದ ಈಚೆ, ಈಚೆಯಿಂದ ಆಚೆ, ಆಚೆಯಿಂದ ಈಚೆ, ಈಚೆಯಿಂದ ಆಚೆ, ಆಚೆಯಿಂದ ಈಚೆ, ಆಚೆ ಈಚೆ. ಅಷ್ಟೊಂದು ಈಚೆಯಿಂದ ಆಚೆಗೆ ಮೀನುಗಳು ಹಾರು. ಸಣ್ಣ ಸಣ್ಣ ಮೀನುಗಳು. ನಾನು ಅದನ್ನು ನೋಡಿದಲ್ಲ. ಇನ್ನು ದೊಡ್ಡ ಮೀನನ್ನು ನೋಡಿದ ಅಲ್ವೋ? ಆಶ್ಚರ್ಯ, ಪರಮಾಶ್ಚರ್ಯ, ಪರಮಾಶ್ಚರ್ಯ. ಹೀಗೆ ಸುತ್ತ ಮುತ್ತ ನೋಡ್ತಾ ನೋಡ್ತಾ ಬರುತ್ತಾ ಒಂದು ಕ್ಷಣ ನಾನು ನದಿಯ ಕಡೆಗೆ ಕಣ್ಣು ಹಾರಿಸಿದಾಗ ನೀನು ಆಶ್ಚರ್ಯ ಮಾಡ. ಆಶ್ಚರ್ಯ ನಿನಗೆ ಅದು ಇವತ್ತು ಆಶ್ಚರ್ಯ ಆದ. ನಾನು ಪ್ರತಿನಿತ್ಯ ಬಂಡೆಕಲ್ಲು ನೋಡ್ತಾ ನನಗೆ ಆಶ್ಚರ್ಯ ಇಲ್ಲ. ಈಗ ಅಲ್ಲಿ ಮುಗಿದ ಆಲೋಚನೆ ಮಾಡಿದ್ಯಾ? ಬಂಡೆಕಲ್ಲಿಗೆ ಮುಗಿಲಿಲ್ವ? ಬಂಡೆಕಲ್ಲು ಮಾತ್ರವಲ್ಲ, ಮತ್ತೆ ಆ ಕಲ್ಲಿನ ಮೇಲೆ ಇರುವುದು ವಿಶೇಷ. ಕಲ್ಲಿನ ಮೇಲೆ ವಿಶೇಷ. ಕಲ್ಲಿನ ಮೇಲೆ ಹೆಣ್ಣು ತಮ್ಮ, ಹೆಣ್ಣು ತಪ್ಪ. ಹೆಣ್ಣು ಮುಖದ ಮೇಲೆ ಮೀಸೆ ಅಲ್ವ? ನೀನು ಅಲ್ವಾ? ನಾನು ನೋಡಿದ ಹೆಣ್ಣು. ಹೆಣ್ಣು ಹೆಣ್ಣು ನೋಡುವಳು ಕಲ್ಲಿನ ಮೇಲೆ ಕುಳಿತುಕೊಂಡು ತನ್ನ ಕಾಲೆರಡನ್ನು ನೀರಿನೊಳಗೆ ಇಳಿಸಿಕೊಂಡು ಇದು ನನಗೆ ಗೊತ್ತಾಯ್ತು. ನಾನು ಯಾವಾಗಲೂ ನೋಡ್ತೇನೆ. ಹೌದಾ? ಅಲ್ಲಿ ಹೆಣ್ಣಲ್ವಾ? ಯಾವಾಗಲೂ ಬರುವವಳೆ ಬಂಡೆ ಕಲ್ಲಿನ ಮೇಲೆ ಕೂತುಕೊಳ್ಳುವುದು. ತಂದ ಬಟ್ಟೆ ಉಂಟಲ್ಲ, ಅದನ್ನು ನೀರಲ್ಲಿ ಮುಳುಗಿಸುವುದು, ತೆಗೆಯುವುದು. ಬಟ್ಟೆ ಹೋಗಲಿಕ್ಕೆ ಬರುದು. ನನಗೆ ಒಂದು ಸಂಶಯ ಆಗ್ತದೆ. ಯಾಕಂದ? ಈಗ ಅವು ಯಾವಾಗಲೂ ನನ್ನ ಜೊತೆ ಇರುವುದಿಲ್ಲ. ಈ ಸಂಜೆ ಹೊತ್ತಿಗೆ ಹೊಳೆ ಬದಿಗೆ ಬರುದು ನೀನು ಅದಕ್ಕೆ ಬಟ್ಟೆ ಒಗಿದನ್ನು ನೋಡ್ಲಿಕ್ಕೆ ಬರುದಲ್ಲ. ಮತ್ತೆ ನಾನು ಹೀಗೆ ವಿಹಾರಕ್ಕೆ ಬರು. ಈಗ ನಮ್ಮೂರಿನವರು ಈ ಸಮಯದಲ್ಲಿ ಬಟ್ಟೆ ಹೋಗ್ಲಿಕ್ಕೆ ಬರ್ತಾರ? ಒಂದು ವೇಳೆ ಬಂದ್ರು ಕೂಡ ತಪ್ಪಲ್ಲ. ಬಟ್ಟೆ ಒಣಗಿಸಲಿಕ್ಕೆ ಬಟ್ಟೆ ಸಂಜೆ ಹೊತ್ತು ಒಣಗ್ಲಿಕ್ಕಿಲ್ಲ. ಆಗ್ತದ? ಬಹುಶಃ ಹೇಗಿರ್ಬೋದು ಒಗೆದಂತಹ ಬಟ್ಟೆಯನ್ನು ಬಿಸಿಲಿಗೆ ಹಾಕಿರ್ತಾರಲ್ಲ, ಆ ಬಟ್ಟೆಯನ್ನು ತೆಗಿಲಿಕ್ಕೆ ಬಲ್ಲದಿರ್ಬೋದು. ಬಂದದಿರಬಹುದು. ಹಾಗೆ ನಮ್ಮವರ ಪರಿಚಯ ನಮಗಿಲ್ಲದೆ ಹೋಗ್ತದೇನೋ? ಖಂಡಿತವಾಗಿಲ್ಲ. ನಮ್ಮವರ ಪರಿಚಯ ಇದು ನಮ್ಮ ಊರಿನವರಲ್ಲ, ನಮ್ಮ ಊರಿನವರಲ್ಲ. ಈ ಪರ ಊರಿನವರಿಗೆ ಭಾಷೆ ಇಲ್ಲ. ಅದನ್ನು ನೋಡ್ಬೇಕು ಮಾರಿ. ಸತ್ಯ ಹೇಳ್ಬೇಕು, ಇಷ್ಟು ಚಂದ ಹುಡುಗಿಗೆ ನಾನು ಇಷ್ಟದವರೆಗೆ ನೋಡಿಲ್ಲ. ನೋಡಿಲ್ಲ? ಏನು ಚಂದ ಇಷ್ಟು ಸಣ್ಣ ಮುಖ ಅದು ಉಂಟಲ್ಲ. ಅಲ್ಲ, ನಮ್ಮ ಊರಿಗಿಂತ ಬೇರೆ ಊರಿನ ಹೆಣ್ಣು ಮಕ್ಕಳ ಮೇಲೆ ನಮಗೆ ಪರಿಚಯ ಪರಿಚಯ ಎಲ್ಲ ಆಸೆ ಆಗುದು. ಈಗ ನಾನು ಒಬ್ಬನೇ ನೋಡಿ ಹೌದು ಅವಳ ಸೌಂದರ್ಯ ಕಾಣಬೇಕು. ನಾನು ನೋಡಿ ಸಾಕಾಗ್ತದೆ. ನನ್ನ ಜೊತೆ ತಮ್ಮ ನೋಡ್ಬೇಕಲ್ಲ. ಹುಡುಕ್ಲಿಕ್ಕೆ ಹೇಳಿದಿ. ಹೌದು. ಆ ಹುಡುಗಿಯನ್ನು ಹುಡುಕುದು. ಹುಡುಗಿ ನೀರಿಗೆ ಬಿದ್ದ ಎಲ್ಲಿ ಬಿದ್ದು? ಈಗ ನಾನು ತಿರುಗಲಿಕ್ಕೆ ಹೇಳಿದ್ರೆ ಒಂದು ಅದಕ್ಕೊಂದು ಲೆಕ್ಕ ಇಲ್ಲ ಮಾರೆ. ಆ ಲೆಕ್ಕದಲ್ಲಿ ನನಗೆ ಲೆಕ್ಕ ಇಲ್ಲ ತಿರುಗುವುದಕ್ಕೆ. ಒಂದು ಸುತ್ತ ತಿರುಗಿ ನನ್ನ ಮುಖ ನೋಡು. ಒಂದು ಸುತ್ತ ತಿರುಗಿದ ನಿನ್ನ ಮುಖದಲ್ಲಿ ಇದ್ದಲ್ಲ, ಈಗ ನೀರಿಗೆ ಜಾರಿದ್ದ. ನನ್ನ ಮುಖ ನೋಡುವುದಕ್ಕೆ ಹೇಳಿದಲ್ಲ, ಮತ್ತೆ ಹುಡುಗಿಯಾದ ಜೋರು. ಅಣ್ಣ ಹೆಣ್ಣ ಅಣ್ಣ ಹೆಣ್ಣಣ್ಣ ಚಂದಮ್ಮಯ್ಯ ಏನು ಏನು ಮುಖ ಅರಂದಿರನ ಹಾಗೆ ಅಲ್ವಾ? ಹೌದು. ಆ ಚಂದ್ರ ಕಾಂತಿ ಅವಳ ಮುಖದಲ್ಲಿ ಗೋಚರಿಸ್ತಿದೆ. ತಪ್ಪಿಗೆ ಮಗಿನಂತೆ ನಾಸಿಕ ಹವಳದಂತಿರುವ ತೊಟ್ಟಿ ಶ್ರೀಕಾಲ ಬರೆದಿದ್ದ ಕಿವಿಗಳು ಅವಳ ಹುಬ್ಬು ಹೇಗಣ್ಣ ತುಂಡು ಮಾಡಿ ಇರಿಸಿದವ ಕಾಮರ ತಪ್ಪಿಲ್ಲ. ಸರಿಯಾಗಿ ನೋಡಿದ್ಯಾ? ಮಾಡಿದೆ ಮೇಲಿದೆ ಕೆಳಗೆ ಕೆಳಗಿದೆ ನೋಡಿದ್ರೆ ಕುಂದು ಕೊರತೆ ಕೊಡ ಖಂಡಿತವಾಗಿ ಇಲ್ಲ. ಸೌಂದರ್ಯವತಿಯಾದ ಜೀವಳು ಕೆಳಗಿದ ಮೇಲೆ ಬಂದವಳೆ ಕೆಳಗಿಂದ ಬಂದವಳಲ್ಲ ಎಂಬ ಪ್ರಶ್ನೆ ಪ್ರಶ್ನೆ ಹುಟ್ಟಿದ ಮೇಲೆ ಉತ್ತರ ಬರೀಬೇಕಾದ್ರೆ ಸರಿಯಾಗಿ ಅವಳನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಹೇಗಣ್ಣ? ಇವಳು ಬೇರೆ ಆಗಲ್ಲ. ಮತ್ತೆ ಹರಿಹರನ ಅಲ್ಲ
ಯಾಕಣ್ಣ ನಿನಗೆ ಹುಟ್ಟಿಗೆ ನೋಡಿದ್ರೆ ಹಾಗೆ ಅಲ್ಬೇಡ, ನಾನೇ ಹುಟ್ಟಾಟಿ ಜಾಸ್ತಿ ಆಯ್ತು. ನನಗಿಂತ ಹೆಚ್ಚು ನೀನೆ ಹುಟ್ಟು ಕಟ್ಟಿದ್ದೆ. ಅವರನ್ನು ನೋಡಿದಾಗ ಮನಸ್ಸಿಗೆ ಆಸೆ ಆಗುತ್ತಾ ಇದೆ. ಸಂತೋಷ ಸಂತೋಷ. ಅಣ್ಣ ನೀನು ಆಡಿದೆ ಅಲ್ಲ, ಇವನು ಯಾರು ಎನ್ನುವ ಹಾಗೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಮಾಡದಿ ಎನ್ನುವ ಹಾಗೆ. ಅಣ್ಣ ಹರಿಯ ಅರಸಿ ಎಂದು ಖಂಡಿತ ಅಲ್ಲ. ಅವ ನಾರಾಯಣ, ಅವನ ಮಡದಿ ಲಕ್ಷ್ಮಿ. ಲಕ್ಷ್ಮೀನಾರಾಯಣರು ಅವರು ಬರ್ಲಿಕ್ಕಿಲ್ಲ. ಅವರು ಬರ್ಲಿಕ್ಕಿಲ್ಲ. ವೈರಿಗಳು ಇರುವ ಕಡೆಗೆ ಬರುವುದೇ ಇಲ್ಲ. ತಲೆ ಹಾಕಿ ಮಲಗುವುದಕ್ಕೂ ಇಲ್ಲ. ಹಾಗಿದ ಮೇಲೆ ಇನ್ನು ನಮ್ಮ ಕುಲದೇವ ಪರಮೇಶ್ವರ, ಅವನ ಮಡದಿ ಪಾರ್ವತಮ್ಮ. ಪಾರ್ವತಮ್ಮ ನಮಗೆ ಪರಿಚಯ ಇಲ್ವಾ? ಒಂದು ವೇಳೆ ಅವಳು ಬಂದಿರಬಹುದು. ನಮ್ಮನ್ನು ಉತ್ತರಿಸುವುದಕ್ಕಾಗಿ ಹರಸುವುದಕ್ಕಾಗಿ ಒಮ್ಮೆ ಸರಿಯಾಗಿ ನೋಡಂತೆ ಅವಳೇ ಅಂತ. ಇದಲ್ಲ, ಗುರುತು ಸಿಗ್ಲಿಲ್ಲ ಅಲ್ಲ, ನಮಗೆ ಪರಿಚಯ ಉಂಟು. ನಮಗೆ ಪರಿಚಯ. ಎಲ್ಲರೂ ಹೇಳ್ತಾ ಇದ್ದಾರೆ ಹೇಗೆ? ನಮ್ಮ ಅಮ್ಮನ ಹಡೆಯಲ್ಲಿರುವಂತಹ ತಿಲಕ ಇಷ್ಟು ದೊಡ್ಡದಾದ್ರೆ ಇಷ್ಟೇ ಸಣ್ಣದು. ಹೌದೌದು, ಸಣ್ಣದ. ಇದೆಲ್ಲ ಮೂಗುತಿ ಕೂಡ ಸಣ್ಣದೆ. ತಿಲಕ ದೊಡ್ಡದು, ಬೊಟ್ಟು ಸಣ್ಣದು. ಇದರಲ್ಲಿ ಬೊಟ್ಟು ಸಣ್ಣದು. ಮತ್ತೆ ನಮ್ಮ ಅಮ್ಮನ ಮೂಗುತಿ ದೊಡ್ಡದು. ಬಹುಶಃ ಅಷ್ಟು ದೊಡ್ಡದಿಲ್ಲ. ಇವಳು ಈಗಿನವಳಾಗಿರ್ಬೇಕು. ಈಗಿನವರ ಹಾಗೆ ಸಣ್ಣದು. ನನಗೆ ಕಾಣಬಾರ್ದು, ಕಾಣ್ಲಿಕ್ಕಿಲ್ಲ. ಇಟ್ಟಿದ್ದೇವೆ ಅಂತ ಗೊತ್ತಾಗಬೇಕು ಅಷ್ಟೇ. ಮನೆಯಲ್ಲಿ ಯಾರು ಬೈಯುವುದು ನಮ್ಮ ಗೊತ್ತು, ಹೊರಗಡೆ ಗೊತ್ತಾಗಲು ಹಾಗಾಗಿ ಇವಳಲ್ಲ ಅಂತಾದ್ರೆ ಇನ್ನು ಬ್ರಹ್ಮಣ ಮಡದಿ ವಾಣಿ ಅವಳಾಗಿರ್ಬಹುದಾ? ನಮ್ಮ ಅಮ್ಮ ಅವ್ರದ್ದು ವಾಣಿ ಅಮ್ಮನ ಗುರ್ತ ನಮಗೆ. ವಾಣಿ ಅಮ್ಮನ ಬರೀ ಎಲ್ಲಿಗೆ ಹೋದ್ರು ಕೂಡ ಕೈಯಲ್ಲಿ ಒಂದು ಇರ್ತದಲ್ವಾ? ವೀಣೆ ಬರ್ತಾರ ಅವರು ಬರ್ಲಿಕ್ಕಿಲ್ಲ. ಹಾಗಿದ್ರೆ ಅವಳಲ್ಲ ಅಂತ. ಮತ್ತೊಂದು ಮೇಳ ಉಂಟಲ್ಲ, ಯಾವುದು? ಹೊಸ ಮೇಳ. ಹೌದು. ಯಾವ್ದು ಮೇಳ? ಅತಿ ಮನ್ಮಥದ ಮೇಳ. ರತಿ. ಹೌದು, ಮನ್ಮಥ. ಹೌದು. ರತಿ ಮನ್ಮಥ ಬಿಟ್ಟು ಇಲ್ಲಿಗೆ ಬರ್ತಾಳ? ಬರ್ಲಿಕ್ಕಿಲ್ವಾ? ಒಬ್ಬನೇ ಇರುದು. ಅವರೊಬ್ಬಳೇ ಇರುದು. ಹಾಗಿದ್ರೆ ಅವರು ಅಲ್ಲ ಅಂತ. ಅವರಲ್ಲ, ಇವರಲ್ಲ. ಆದ್ರೂ ಹೆಣ್ಣು ಇವಳ ನೋಡಿದಾಗ ನಂಗೆ ಹೇಗೆ ಮೈಯೆಲ್ಲ ಬಿಸಿ ಆಗುವುದಕ್ಕೆ ಆರಂಭಿಸಿದೆ. ಹೌದಾ? ಈ ಕಡೆ ಬಿಸಿ ಇಲ್ಲ. ಅಣ್ಣ
ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ಹಾ. ಅಣ್ಣ ನನಗೆ ನೀನು ನಿನಗೆ ನಾನು ಬೇರೆ ಯಾರಿಲ್ಲ ಅಣ್ಣ. ನನಗೇನಾಗ್ಲಿಕ್ಕೆ ಈಗ ಈ ಸ್ಥಿತಿ ಆಗ್ತದೆ ಯಾಕೆ ಅವಳನ್ನು ನೋಡಿ ಅವಳನ್ನು ನೋಡಿ ನೋಡಿ ನನ್ನ ಗರಿಯ ದಂದಡಿ ನನ್ನ ಮನುಷ್ಯನ ಏನೋ ಒಂದು ತಳಮಳ 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 ಏನು ಬೇಕು ಬೇಕು ಬೇಕೆಂಬುದಾಗ ಬೇಕು ಅಂತಾಗುತ್ತದೆ ಏನನ್ನ ಅವರ ಮುಖದ ನೋಡ್ಬೇಕು ಹಾ. ಅವಳ ಮಾತುಗಳನ್ನು ಕೇಳಬೇಕು ಹಾ. ಎಂಬ ಆಶೆ ಆಗ್ತದೆ ಹೌದು. ಅದಕ್ಕೆ ನಾವು ತೀರ್ಮಾನ ಮಾಡಿ ಎಷ್ಟೇ ಕಷ್ಟ ಆಗಲಿ ಅವನ ಒಲಿಸಿಕೊಂಡು ಅವಳನ್ನು ಇಲ್ಲಿ ಬಾ ನಿನಗೆ ಏನಾಗಬೇಕು ಮದುವೆ ಅವಳನ್ನು ಮದುವೆ ಆಗಬೇಕು ಎಷ್ಟು ನೋಡು ಅಣ್ಣ ನೀನ್ ಸರಿಯಾಗಿ ಒಮ್ಮೆ ಆಲೋಚನೆಯನ್ನು ಮಾಡಬೇಕು ಏನು ಒಂದು ಮನೆಯಲ್ಲಿ ತಂದೆ ಮತ್ತೆ ಮಗ ಇದ್ದ ಮೇಲೆ ಇದ್ದ ಮೇಲೆ ತಂದೆಯಾದವರ ಕರ್ತವ್ಯ ಏನು ಮಗನಿಗೆ ಮದುವೆ ಮಾಡಿಸಿ ಹೌದಾ ಅಲ್ವಾ ಹೌದು. ಅಣ್ಣ ಅಂತ ಹೇಳಿದ್ರೆ ತಂದೆಗೆ ಸಮಾನ ನೀನು ಜ್ಯೇಷ್ಠ ಮಾತ್ರ ಪಿತೃ ಸಮಾನ ಮದುವೆ ಆಗಿದೆ ನೀನು ನನಗೆ ಅಣ್ಣ ಅಲ್ವಾ ಮದುವೆ ಮಾಡ್ಬೇಕಂತ ನನ್ನ ಕರ್ತವ್ಯ ಹಾಗಾಗಿ ನೀನು ಮುಂದೆ ನಿಂತು ಅವಳೊಂದಿಗೆ ನನಗೆ ಮದುವೆಯನ್ನು ಮಾಡಿಸು ಬರ್ತೇನೆ. ಈಗ ಮದುವೆ ಮಾಡ್ಬೇಕಂತ ಕರ್ತವ್ಯ ಹೌದು ಹೌದು. ಅಣ್ಣ ತಂದೆ ಒಬ್ಬ ಇದ್ರೆ ಸಾಕಾಗ್ತದ ಹಾಗಾಗುದಿಲ್ಲ ಅಮ್ಮ ಬೇಡವಾ ಅಮ್ಮ ಬೇಕು. ಈಗ ನನಗೆ ನಿನಗೆ ನೀನು ಅಮ್ಮ ಅಮ್ಮನನ್ನು ಕರ್ಕೊಳ್ಳೇ ನಿನಗೆ ಅಮ್ಮ ಉಂಟಾ ಈಗ ನನಗೆ ಹೆಂಡತಿ ಆದ್ಮೇಲೆ ನಿನ್ನನ್ನು ಮದುವೆ ಮಾಡಿ ಕೊಡ್ಬೇಕು ಹೌದು. ಆದ್ದರಿಂದ ಮೊದಲು ಅವಳನ್ನ ಮದುವೆ ಆಗ್ತೇನೆ ಒಳ್ಳೆ ಹುಡುಗಿ ನೋಡಿ ನಿನಗೆ ಆಮೇಲೆ ಮದುವೆ ಮಾಡಿ ಏನ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನನಗೆ ಭರವಸೆ ಇಲ್ಲ. ಕಷ್ಟದೊಂದು ನಾವು ಹುಡುಕಾಡ್ತೇವೆ ನೀನು ಹುಡುಕಾಡುವಾಗ ನನಗೆ ಪ್ರಾಯ ಹೋಯ್ತು ಅಂತ ಆದ್ರೆ ನನಗೆ ಅಲ್ಲ ಬಿಳಿ ಹುಡುಗಿ ಸಿಗಲ್ಲ ಕಪ್ಪಾದ ಹುಡುಗಿ ಕಪ್ಪಾದ ಬಣ್ಣದಲ್ಲಿ ಏನಂತ ಬಣ್ಣದಲ್ಲಿ ಏನಿಲ್ಲ ಮತ್ತೆ? ಹಾಗೆ ಅಂತ ಯಾವ್ದಕ್ಕೂ ಬೇಡ ಆಗದಂದ್ರೆ ಆಗ್ತದ ಅಲ್ಲ ಹುಡುಗಿ ಹುಡುಗಿ ಅಂತ ಸಿಕ್ಕಿದ್ದಕ್ಕೆ ತಾಳಿ ಕಟ್ಟೋದಕ್ಕಾಗ್ತದ ಎಲ್ಲ ಬಿಳಿ ಹುಡುಗಿಯರು ನೋಡ್ಬಾರ್ದು ಕಪ್ಪು ಹುಡುಗಿಯರ ಮನಸ್ಸು ಕೂಡ ಒಳ್ಳೇದಿರ್ತದೆ ಅಲ್ಲ ಕಪ್ಪು ಶ್ರೇಷ್ಠ ಹಾ. ಕಸ್ತೂರಿ ಮತ್ತೆ? ಕಪ್ಪಲ್ಲೇ ಹೌದು. ನನಗೆ ಕಪ್ಪಾದ್ರೂ ಆದೀತು ಹಾ. ಆದ್ರೆ ಆದ್ರೆ? ಆ ಕಪ್ಪು ನೀನಿಟ್ಟುಕೋ ಇದು ನನಗೆ ಅಣ್ಣ ಮಾತಾಡುವ ಆಗುದಿಲ್ಲ ಇವು ನನಗೆ ಬೇಕು. ನೀನು ಮೊದಲು ಹೇಳಿದ್ರೆ ಆಮೇಲೆ ಹೋಗ್ಲಿಕ್ಕೆ. ಅಣ್ಣ ಬರಗಾಲದಲ್ಲಿ ಹೊರತಾಗಿದೆ ನೀನು ಹೇಳುವ ಮೊದಲು ನಾನು ಮನಸ್ಸು ಮಾಡಿದ್ದೇನೆ ಹಾಗಾಗಿ ಬಿಟ್ಟು ಬಿಡು ಬೇಡ ಬೇಡ ನನಗೆ 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 ಬೇಡ 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 ನಾವು ಇವರು ಇಷ್ಟು ದಿನ ಹೊರಗೆ ಇದ್ದೆವು ಅಣ್ಣ ತಮ್ಮಂದಿರಾಗಿ ಜೊತೆಯಲ್ಲೇ ಇದ್ದವರು ಜೊತೆಯಲ್ಲೇ ಹೋದವರು. ಮಾತ್ರ ಒಂದೇ ಪ್ರಾಣ ಒಂದೇ ಮನಸ್ಸು ನಮ್ಮದು ಅಲ್ವೇ ಹೌದು. ಒಂದು ಹೆಣ್ಣಿಗಾಗಿ ನನಗೆ ನನಗೆ ಎಂಬುದಾಗಿ ನಾವು ವಾದ ಮಾಡಿದಂತಾದ್ರೆ ಪರಿಣಾಮ ಏನಾಗ್ತದೆ ಒಂದೇ ಮನಸ್ಸು ಈ ಸಮಯದಲ್ಲೇ ಎರಡಾಗುವುದಕ್ಕೆ ಆರಂಭಿಸಿದೆ ಅಂತ ಆದ್ರೆ ಹಾ. ಇವಳನ್ನು ಮದುವೆ ಆದ ಮೇಲೆ ಹಾ. ಎರಡಾಗುವುದಕ್ಕೆ ನಾನು ಉಂಟಾ ಅಲ್ವಾ? ಖಂಡಿತವಾಗಿ ಇಲ್ಲ ಯಾಕೆ ಹೇಳ್ತೇನೆ ಗೊತ್ತು ನನಗೆ ಗೊತ್ತಾಯ್ತಣ್ಣ ಹಿಂದೆ ಒಂದು ಘಟನೆ ಈ ಹಿಂದೆ ನಡೆದಂತಹ ಕತೆ ಸುಂದೋಪ ಸುಂದರು ಒಂದು ಹೆಣ್ಣಿಗಾಗಿ ತಾವೇ ಹೊಡೆದಾಡಿಕೊಂಡು ಸತ್ತು ಹೋದವರಿದ್ದಾರೆ ಅವರಂತೆ ನಮ್ಮ ಜೀವನ ಆಗಕೂಡದು ಚಂಡ ಪ್ರಚಂಡರು ಒಂದು ಹೆಣ್ಣಿಗಾಗಿ ಹೊಡೆದಾಡಿಕೊಂಡು ಸತ್ತರು ಎನ್ನುವ ಹಾಗೆ ನಾಳೆ ಮುಖಪುಟದಲ್ಲಿ ಬರುವ ನಮಗೆ ಮದುವೆ ಬೇಡ ಅದೇ ಇವಳು ಬೇಡ ಆದ್ರೂ ಇವಳನ್ನು ನೋಡಿಕೊಂಡೇ ಇರ್ಬೇಕೆಂಬ ಆಶೆ ಆಗ್ತದೆ ನೋಡಿಕೊಂಡೇ ಇರಬೇಕು ಅಂತ ಆದ್ರೆ ಇವಳ ಹತ್ತಿರದಲ್ಲಿಯೇ ಇರಬೇಕು ಯಾಕೆ ಗೊತ್ತುಂಟಾ ಎಂತದಕ್ಕೆ? ಹಿಂದೆ ಮುಂದೆ ನೋಡ್ತೀಯಾ ಅವಳಿಗೆ ಆಶೆ ಯಾರಿಲ್ಲ ಹಿಂದೆ ಮುಂದೆ ನೀರಿನಲ್ಲಿ ಇದ್ದಾಳೆ ಮದುವೆ ಆಗ್ಲಿಲ್ಲ ಹೌದು ಕಾಲುಂದ್ರೆ ಇಲ್ಲ ಕರಿ ಮಾಡಿಲ್ಲ ಮನೆ ಇಲ್ಲ ಮದುವೆ ಆಗ್ಲಿ ಅಂತ ತೀರ್ಮಾನ ಮದುವೆ ಆಗಲ್ಲ ಅಂತ ಆದ್ರೆ ಇವಳನ್ನು ಇರಿಸುವುದಾದರೆ ಎಲ್ಲಿ ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತದೆ ಆಗುವುದಿಲ್ಲ ಸರಿಯಾದಂತ ನೆಲೆಯನ್ನು ಕರಗಿಸಬೇಕು ನಮ್ಮ ಕರ್ತವ್ಯ ನಮಗೆ ನೆಲೆಯನ್ನು ಒದಗಿಸಿದವ ನಮಗೆ. ನಮ್ಮೊಡೆಯ ಹಾಗಿದ್ರೆ ಇವರಿಗೂ ಕೂಡ ಅವನೇ ನೆಲೆಯನ್ನು ಕೊಟ್ಟ ಅಲ್ಲಿಗೆ ಹೋಗೋಣ